ನಮಸ್ಕಾರ. ಆಳ್ವಾಸ್ ನ್ಯೂಸ್ ಟೈಮ್ ಪ್ರಸ್ತುತಪಡಿಸುವ ಗುರುಪುರ ಹರಹರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ಜೈನ್. ಕರಾವಳಿ ಕರ್ನಾಟಕದ ಎರಡು ಪ್ರಮುಖ ನಗರಗಳು ಮೂಡುಬಿದ್ರಿ ಹಾಗೂ ಮಂಗಳೂರನ್ನ ಬೆಸೆಯುವಂತಹ ಸಂಪರ್ಕ ಸೇತುವೆ ಗುರುಪುರ ಸೇತುವೆ. ಇನ್ನೇನು 100 ವರ್ಷಗಳನ್ನ ಪೂರ್ಣಗೊಳಿಸಿರುವ ಈ ಸೇತುವೆ ಇವತ್ತೋ ನಾಳೆ ಕುಸಿದು ಬೀಳುವಂತಹ ಪರಿಸ್ಥಿತಿಯಲ್ಲಿ ಇರೋದನ್ನ ನಾವೆಲ್ಲರೂ ಪ್ರತ್ಯಕ್ಷವಾಗಿ ಕಾಣಬಹುದು. ಆದರೂ ಜನಸಾಮಾನ್ಯರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಏನು ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಯಾಕೆ ವರ್ತಿಸಿದ್ದಾರೆ ಅನ್ನುವಂಥದ್ದು ಮಂಗಳೂರಿಗೆ ಬಹಳ ಆಶ್ಚರ್ಯಕರವಾದಂತಹ ವಿಷಯ. ಇದೇನು 10 ವರ್ಷಗಳ ಹಿಂದೆ ಶಾಲಾ ಬಸ್ಸೊಂದು ಸೇತುವೆಯಿಂದ ನದಿಗೆ ಉರುಳು ಬಿದ್ದು ಹಲವಾರು ಎಳೆಯ ಜೀವಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿರುವಂತಹ ನೆನಪು ಇನ್ನೂ ಕೂಡ ನಮ್ಮ ಮನಸ್ಸಿನಿಂದ ಮರೆಯಾಗಲಿಲ್ಲ. ಇನ್ನೊಂದು ಅಂತಹ ಘಟನೆ ನಮಗೆ ಗುರುಪುರದಲ್ಲಿ ನಡೆಯಬೇಕು ಅಂತ ನಾವು ಕಾಯ್ತಾ ಇದ್ದೇವಾ? ಈ ಗುರುಪುರ ಸೇತುವೆ ಕುಸಿದು ಬಿದ್ದಾಗ್ಲಿ ಅಥವಾ ಮಂಗಳೂರು ಮೂಡುಬಿದ್ರಿ ರಸ್ತೆ ದುರಸ್ತಿಯಿಂದಾಗ್ಲಿ ನಡೆಯುವಂತ ಇನ್ನೆಷ್ಟು ಅಪಘಾತಗಳನ್ನು ನಾವು ನೋಡಿ ಸಹಿಸಿಕೊಳ್ಬೇಕಾಗಿದೆ. ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಕಾರ್ಯವನ್ನ ನಿರ್ವಹಿಸ್ತಾರೆ ಅಂತ ನಾವು ಕಾಯಬೇಕಾ ಅಥವಾ ನಾವೇ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಏನಾದರೂ ಮಾಡಬೇಕಾ ಅನ್ನುವಂತಹ ಯಕ್ಷ ಪ್ರಶ್ನೆ ನಮ್ಮ ಮುಂದೆ ಇವತ್ತು ನಿಂತಿದೆ. ಮಂಗಳೂರು ಮೂಡುಬಿದ್ರಿ ನಿವಾಸಿಗಳು ಪ್ರತಿನಿತ್ಯ ಸಾಗುವಂತ ಈ ದಾರಿಯ ಹಾಗೂ ಸೇತುವೆ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ, ನಾವು ಯಾಕೆ ಜಾಗೃತರಾಗಿ ಇದರ ಬಗ್ಗೆ ಹೋರಾಟ ನಡೆಸುವ ಕುರಿತು ಯೋಚಿಸಬೇಕು ಅನ್ನೋದರ ಕುರಿತಾಗಿ ಒಂದು ಸಣ್ಣ ವಿಡಿಯೋನ ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸಿದ್ದೇವೆ. ನೋಡ್ಕೊಂಡ್ ಬನ್ನಿ. ಎಲ್ಲಿ ನಡೆದು ಸಾಗ್ತಾ ಇದ್ರೆ ಭೂಕಂಪನವಾಗ್ತಿದೆಯೇನೋ ಅನ್ನೋ ಅನುಭವ, ಹೆಜ್ಜೆಗಳಿಗೆ ನಡುಕ, ಅತ್ಯಂತ ಮಂದಗತಿಯಲ್ಲಿ ಸಾಗುವ ವಾಹನಗಳು, ಆಯ ತಪ್ಪಿದರೆ ಅಡಿಯಲ್ಲಿ ಎಳೆದೊಯ್ಯಲು ಬಾಯಿ ತೆರೆದಂತೆ ಹರಿಯುತ್ತಿರುವ ಫಲ್ಗುಣಿ. ಇದು ಶತಮಾನದ ಹೊಸ್ತಿಲಲ್ಲಿರುವ ಗುರುಪುರ ಸೇತುವೆಯ ಚಿತ್ರಣ. ಮೂಡಬಿದ್ರೆ ಮಂಗಳೂರು ಮಾರ್ಗವಾಗಿ ಸಂಚರಿಸುವಾಗ ಸಿಗುವ ಫಲ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಗುರುಪುರ ಸೇತುವೆಯು 1923ರಲ್ಲಿ ಬ್ರಿಟಿಷರಿಂದ ನಿರ್ಮಿತವಾಗಿದೆ. ಈ ಸೇತುವೆಯು ಸುಮಾರು 95 ವರ್ಷಗಳಿಂದ ವಾಹನ ಸಂಚಾರಕ್ಕೆ ಕೊಂಡಿಯಾಗಿ ನಿಂತಿದ್ದು ಪ್ರಸ್ತುತ ಮುಪ್ಪಿನ ಪರಿಣಾಮವಾಗಿ ಶಿಥಿಲಾವಸ್ಥೆಯಲ್ಲಿದೆ. ಎಂದಿಗೂ ಇಲ್ಲಿ ದಿನಕ್ಕೆ ಸುಮಾರು 16,000 ವಾಹನಗಳು ಸಂಚಾರ ಮಾಡುತ್ತಿದ್ದು ಪ್ರಯಾಣಿಕರು ಜೀವ ಕೈಯಲ್ಲಿ ಹಿಡಿದು ಸಾಗುವ ಪರಿಸ್ಥಿತಿ ಎದುರಾಗಿದೆ. 2001ರಲ್ಲಿ ಒಮ್ಮೆ ಇದಕ್ಕೆ ಪೇಂಟಿಂಗ್ ಹೆಸರಲ್ಲಿ ಬಣ್ಣ ಬಳಿದುದು ಬಿಟ್ಟರೆ ಮತ್ಯಾವ ಅಭಿವೃದ್ಧಿ ಕಾರ್ಯಗಳು ಇತ್ತ ಇಡುಕಿಲ್ಲ. ಇಲ್ಲಿನ ಸೇತುವೆ ಗುಂಡಿ ಬಿದ್ದರೆ ರಸ್ತೆ ಕಾಮಗಾರಿಯವರು ಬಂದು ಡಾಂಬಾರು ಹಾಕಿ ಪ್ಯಾಚ್ ವರ್ಕ್ ಮಾಡಿ ತೆರಳುತ್ತಾರೆ. ಅದಲ್ಲದೆ 1999ರಿಂದ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಎಲ್ಲ ಜನಪ್ರತಿನಿಧಿಗಳ ಪ್ರಣಾಳಿಕೆಯಲ್ಲಿ ಈ ಸೇತುವೆಯು ಜೀರ್ಣೋದ್ಧಾರವು ಉಲ್ಲೇಖಗೊಂಡಿದೆ. ಆದರೂ ಕಾರ್ಯರೂಪಕ್ಕೆ ಬರದಿರುವುದು ಪ್ರಶ್ನಾರ್ಥಕ. ಗುಜರಿಯವರಿಂದ ಕಬ್ಬಿಣದ ಸರಳುಗಳ ಕಳ್ಳ ಸಾಗಾಣೆ, ಒಮ್ಮೆಲೆ ಸೇತುವೆಯ ಮೇಲೆ ದ್ವಿಚಕ್ರ ಹಾಗೂ ದೊಡ್ಡ ವಾಹನಗಳು ಬಂದರೆ ಇಡೀ ಸೇತುವೆಯ ಕಂಪನ, ಏಕಮುಖ ಸಂಚಾರ, ಮರಳು ಸಾಗಾಣಿಕೆ, ವಾಹನ ದಟ್ಟಣೆ, ಹೀಗೆ ಗುರುಪುರ ಸೇತುವೆ ಅವ್ಯವಸ್ಥೆಯ ಆಗರವಾಗಿ ಜನರು ನಡೆದು ಹೋಗಲು ಭಯಪಡುವಂತಾಗಿದೆ. ಪ್ರತಿ ಊರುಳ್ಳ ಸಂಘಾತದಲ್ಲಿ ನಮ್ಮ ಊರು ಮಾತ್ರ ಇದ್ದ ಸಂಘವನ್ನೇ ಇದೆಲ್ಲ ಕಾಂಡೆಡ್ದು ಬೈ ಮುಟ್ಟಿ ಏತನೆ ಬ್ಲಾಕ್ ಆಗ್ತದೆ. ಟ್ರಾಫಿಕ್ ದಾಖಲೆಗಳು ರಾಜು ಮಾದರಿಗಳು ಮುರಣ್ಣೆ ಕಾಂಗ್ರೆಸ್ ದಾಖಲೆ ಸಮೇತ 3 ಸಭೆ ಮಲ್ತದೆ, 5ನೇ ಸಂಘ ಮಲ್ಕೋಡು ಮತ್ತೋಡು ಮಾತ ಮಲ್ತದೆ, ನೆಟ್ಟು ಬಸ್ದಾಗಳು ಕಾಂಪಿಟೇಷನ್ ಮಾಡ್ಕೊಂಡು, ಲಾರಿದಾಗಳು ಕಾಂಪಿಟೇಷನ್ ಮಾಡ್ಕೊಂಡು, ಮಾತ ಇದ್ದೇ ಆಪು ಬೈಕ್ ದಾಖಲೆ ಆಕ್ಸಿಡೆಂಟ್ ಆಗಿ ಹೋಗ್ತದೆ. ಅವು ಮಾತ್ರ ಈ ಸಂಘ ಬ್ಲಾಕ್ ಆದೈತೆ ಆಪು ರೋಡ್ ಸರಿದ್ದಿ ಅವು ಬ್ಲಾಕ್ అయిన ಬಿಟ್ಟು ಗದ್ದೊಂದುಂಡು ಸಂಘ ಏಪ ಬೂಡು ಬಂದ್ರೆ ಆಗುತ್ತೆ ಅಂಚೆ ಪೋಡಿಗೆ ಒಂದು ಗಾಯನಾದ್ರು ಬೇಕು ಒಂದು ಸರಿ ಮಾಡ್ಕೊಂಡು. ಸೇತುವೆ ಇವತ್ತು ದುರಸ್ತಿ ಹಂಚಿಗೆ ಬಂದಿದೆ, ದುರಸ್ತಿ ಮಾಡುವುದಿಲ್ಲ. ಸೇತುವೆ ನನ್ನ ಲೆಕ್ಕದಲ್ಲಿ ಇದೇ ರೀತಿ ಮುಂದುವರಿದರೆ ಸೇತುವೆ 1-2 ವರ್ಷದಲ್ಲಿ ಮುರಿದು ಬೀರುವ ದೊಡ್ಡ ಸಾಧ್ಯತೆಗಳಿದೆ. ಯಾಕೆಂದರೆ ಈ ಸೇತುವೆಯನ್ನು ದುರಸ್ತಿ ಮಾಡದೆ, ಈ ಸೇತುವೆಯನ್ನು ಮೇಂಟೆನೆನ್ಸ್ ಮಾಡದೆ ಸುಮಾರು 18 ವರ್ಷಗಳಾಯಿತು. 2000 ಇಸ್ವಿಯಲ್ಲಿ ಈ ಸೇತುವೆಗೆ ಒಂದು ಪೇಂಟಿಯನ್ನು ಮಾಡಿದರು. ಅತ್ಯುತ್ತಮವಾಗಿ ನಿರ್ಮಾಣವಾದಂಥ ಈ ಸೇತುವೆ ದೇಶದಲ್ಲಿ ಒಂದು ಅತ್ಯುತ್ತಮವಾದಂಥ ಸೇತುವೆ ಅಂತ ಹೇಳ್ಬೋದು. ಈ ಸೇತುವೆಯನ್ನು ನಾವು ಶತಮಾನೋತ್ಸವವನ್ನು ಒಂದು ಮಾಡಬೇಕೆನ್ನುವಂಥ ದೊಡ್ಡ ಆಶೆಯನ್ನು ಇಟ್ಟುಕೊಂಡವ್ರು ನಾವು. ಆದರೆ ಖಂಡಿತವಾಗಿ ನಮಗೆ ಈಗ ಭರವಸೆ ಇಲ್ಲ, ಈ ಸೇತುವೆಯ ಶತಮಾನೋತ್ಸವವನ್ನು ಮಾಡಲಿಕ್ಕೆ ನಮ್ಮ ಸ್ಥಳೀಯರಾದ ನಮಗೆ ಸಾಧ್ಯ ಇಲ್ಲ ಎನ್ನುವಂಥ ಒಂದು ಭಾವನೆ ನಮಗೆ ಬರ್ತಾ ಉಂಟು.
ಕಳೆದ 4 ವರ್ಷಗಳಿಂದ ಹೋರಾಟ ಸಮಿತಿಯ ಮುಖಾಂತರವಾಗಿ ನಾವು ಹೋರಾಟವನ್ನು ಮಾಡ್ತಿದ್ದೇವೆ. ಮಂಗಳೂರಿನಿಂದ ಮುಡುಬಿದ್ರೆ ತನಕ ಆದರೂ ಚತುಷ್ಪಥ ರಸ್ತವನ್ನು ಮಾಡಿ ಅಂತ ಈ ಹೋರಾಟವನ್ನು ನಾವು ಈಗ ತೀವ್ರಗೊಳಿಸ್ತಾ ಇದ್ದೇವೆ. ಮಾತ್ರವಲ್ಲದೆ ನಮ್ಮ ಈ ಹೋರಾಟಕ್ಕೆ ಪತ್ರಿಕೆಗಳು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಸೇತುವೆಯನ್ನ ನೋಡಿದರೆ ಎಂಥವರು ಅದರ ಅಪಾಯದ ತೀವ್ರತೆಯನ್ನ ಅರಿಯಬಹುದು. ಹೇಗಿರುವಾಗ ನ್ಯಾಷನಲ್ ಹೈವೇ 169 ಸರ್ವೆ ರಿಪೋರ್ಟ್ ಈ ಸೇತುವೆಯು ಅತ್ಯುತ್ತಮ ಸ್ಥಿತಿಯಲ್ಲಿದೆ ಎಂದು ವರದಿ ನೀಡಿರುವುದು ವಿಪರ್ಯಾಸ. ರಾಷ್ಟ್ರೀಯ ಸೇತುವೆ ರಕ್ಷಣಾ ಸಮಿತಿಯು ಈ ಸೇತುವೆಗೆ ಪರ್ಯಾಯವಾಗಿ ಚತುಷ್ಪಥ ರಸ್ತೆ ಬೇಡಿಕೆಯನ್ನಿಟ್ಟು 4 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಯಾವುದೇ ರೀತಿ ಬೆಂಬಲ ಸಿಕ್ಕಿಲ್ಲ. ದಿನಕ್ಕೊಂದು ಅಪಘಾತ, ಗುಂಡಿ ಬೀಳುವಿಕೆ, ಹೀಗೆ ರಾಷ್ಟ್ರೀಯ ಹೆದ್ದಾರಿಯು ದಯನೀಯ ಸ್ಥಿತಿ ತಲುಪಿರುವಾಗ ಕಣ್ಣಿದ್ದು ಕುರುಡರಾಗಿರುವ ರಾಜಕೀಯ ವ್ಯಕ್ತಿಗಳ ವರ್ತನೆ ನಿಜಕ್ಕೂ ಖಂಡನೀಯ. ಈಗಲಾದರೂ ನಮ್ಮ ವ್ಯವಸ್ಥೆ ಎಚ್ಚೆತ್ತುಕೊಳ್ಳಲಿ. ಮುಂದೆ ಸಂಭವಿಸಬಹುದಾದ ದೊಡ್ಡ ಅನಾಹುತಗಳು ತಪ್ಪಿ ಸಾರ್ವಜನಿಕರ ಬವಣೆಗಳು ನಿವಾರಣೆಯಾಗುವಂತಾಗಲಿ. ಮಂಗಳೂರು, ದಕ್ಷಿಣ ಕನ್ನಡ ದೇಶದ ಅತ್ಯಂತ ಪ್ರಗತಿಪರ ಕ್ಷೇತ್ರಗಳು ಅನ್ನುವಂಥ ಹೆಗ್ಗಳಿಕೆ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರೆತಿರುವ ನಾವು ಇತ್ತೀಚೆಗೆ ಒಂದು ನಿರೀಕ್ಷಿತ ಪರಮಾವಧಿಯನ್ನು ನೋಡ್ತಾ ಇರೋದು ಬಹಳ ಆಶ್ಚರ್ಯದ ಸಂಗತಿ ಅಂತಲೇ ಹೇಳ್ಬೋದು. ಮೂಡುಬಿದ್ರೆ ಮಂಗಳೂರಿನ ಸಂಪರ್ಕವನ್ನ ಬೆಸೆಯುವಂತ ಗುರುಪುರ ಸೇತುವೆಯ ಮಹತ್ವ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ 95 ವರ್ಷಗಳ ಇತಿಹಾಸ ಇರುವಂತ ಈ ಸೇತುವೆ ಇವತ್ತು ನಾಳೆ ಕುಸಿದು ಬಿರುವಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಜನಪ್ರತಿನಿಧಿಗಳಾಗ್ಲಿ ಜನಸಾಮಾನ್ಯರಾಗ್ಲಿ ಇದರ ಬಗ್ಗೆ ಯಾವುದೇ ಗಮನವನ್ನ ವಹಿಸದೇ ಇರುವಂತಹದ್ದು ಮಂಗಳೂರಿಗೆ ಒಂದು ಬಹಳ ಆಶ್ಚರ್ಯವಾದ ಸಂಗತಿ ಅಂತಲೇ ಹೇಳ್ಬೋದು. ಈ ವಿವಾದಿತ ಗುರುಪುರ ಸೇತುವೆ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸುಧಾಕರ್ ಪೂಂಜಾ ಅವರು. ಸರ್ ನಮಸ್ತೆ. ಸರ್, ಗುರುಪುರ ಸೇತುವೆಯ ಮಹತ್ವ ನಮಗೆ ಎಷ್ಟಿದೆ, ಅದರ ಜೊತೆಗೆ ಇವತ್ತು ಅದು ಯಾವ ಪರಿಸ್ಥಿತಿಯಲ್ಲಿದೆ ಅನ್ನುವಂಥರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಮೊದಲಾಗಿ ನೋಡಿ, ನಾನು ತಿಳ್ಕೊಂಡಂತೆ ನನ್ನ ಪ್ರಾಯ ಕಡಿಮೆ ಗುರುಪುರ ಸೇತುವೆ 1920ರಲ್ಲಿ ನಿರ್ಮಾಣ ಆಗಿದೆ. ಅಂದರೆ ಅದರ ಒಂದು ಸೇತುವೆ ಒಂದು ಎಡಭಾಗದಲ್ಲಿ ಮಂಗಳೂರು ಕಡೆ ಹೋಗುವಾಗ ಒಂದು ಎಡಭಾಗದಲ್ಲಿ ಒಂದು ಕೆತ್ತನೆಯಲ್ಲಿ ಬರೆದಿದ್ದಾರೆ 1923 ಅಂತ. ಆ ಆಧಾರದ ಮೇಲೆ ನಾವು ಸೇತುವೆಗೆ 95 ವರ್ಷ ತುಂಬಿತ್ತು ಅಂತ ಹೇಳ್ಬೋದು ಹೊರತು ಬೇರೆ ಯಾವುದೇ ಅಥವಾ ಸರ್ಕಾರಿ ಕಡತಗಳಲ್ಲಿ ಕೂಡ ಬಹುಶಃ ಇಲ್ಲ ಇದು. ಮತ್ತೊಂದು ಭಾರತ ಸರ್ಕಾರದ ಸಿಂಹದ ಗುರುತು ಇತ್ತು ಎಡ ಬಲಭಾಗಗಳಲ್ಲಿ, ಒಂದು ಪಿಲ್ಲರ್ ಥರ. ಅದು ಬಹುಶಃ ಬ್ರಿಟಿಷರು ಮಾಡಿದ್ದು ಇರ್ಬೋದು. ಅದನ್ನು ಎಲ್ಲ ಈಗ ವಾಹನಗಳು ಅದಕ್ಕೆ ಗುದ್ದಿ ಅಥವಾ ಮನುಷ್ಯರು ಮಾಡಿರ್ಬೋದು, ಹಾಳು ಮಾಡಿ ಅದನ್ನೆಲ್ಲ ಕಿತ್ತಾಕಿದೆ. ಈಗ ಸದ್ಯ 95 ವರ್ಷ ತುಂಬಿದ ಸೇತುವೆ ಇದು. ಈಗ ಸುಮಾರು 10 ವರ್ಷ ಮೊದಲು ರಾಷ್ಟ್ರೀಯ ಹೆದ್ದಾರಿ 169 ಅಂದರೆ ಮಂಗಳೂರಿನಿಂದ ಶೋಲಾಪುರ, ಮಹಾರಾಷ್ಟ್ರದ ಶೋಲಾಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಇದು ರಸ್ತೆ. ಇದು 13 ಅಂತ ಇತ್ತು ಸಂಖ್ಯೆ. ಈಗ ಅದನ್ನು ಬದಲಾವಣೆ ಮಾಡಿ 169 ಮಾಡಿದ್ದಾರೆ. ಇದನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನವದೆಹಲಿಗೆ ಹಸ್ತಾಂತರ ಮಾಡಿದ್ದಾರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ. ಆ ನಂತರದಿಂದ ಈಗ ಸದ್ಯ ಅದರ ಡೆವಲಪ್ಮೆಂಟ್ ಅಥವಾ ಅದನ್ನು ಅಗಲಗೊಳಿಸುವಂಥ ಪ್ರಕ್ರಿಯೆಯನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅದರ ಅಧಿಕಾರ ಇಲ್ಲ. ಈಗ ಇನ್ನು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಇದೆ ನೋಡ್ಬೇಕು, ಅದು ಪ್ರಾಧಿಕಾರ. ಅದಕ್ಕಾಗಿ ರಾಜ್ಯ ಸರ್ಕಾರ ಈಗ 10 ವರ್ಷದಿಂದ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ, ಈ ರಸ್ತೆಯನ್ನು. ನಾನು ಮೊದಲನೇದಾಗಿ ಬ್ರಿಡ್ಜ್ನ ಬಗ್ಗೆ ಸ್ವಲ್ಪ ಹೇಳಬೇಕು. ಆ ಬ್ರಿಡ್ಜ್ನ ಬಗ್ಗೆ ಸ್ವಲ್ಪ ಹೇಳ್ತೇನೆ, ಆಮೇಲೆ ರಸ್ತೆಯನ್ನು ನೋಡೋಣ. ಈ ಬ್ರಿಡ್ಜ್ 95 ವರ್ಷ 2018ಕ್ಕೆ 95 ವರ್ಷ ತುಂಬುತ್ತದೆ ಬಹುಶಃ. ಇದರ ಮೇಲೆ ಇದು ನನಗೆ ತಿಳಿದಂತೆ, ಬಹುಶಃ ನಾನು ಪೇಪರ್ನಲ್ಲಿ ಓದಿದಾಗೆ ನನಗೆ ಕೆಲವರು ಹೇಳಿದ ಹಾಗೆ, ಬ್ರಿಟಿಷರು ಕಪ್ಪ ಕಾಣಿಕೆ ವಸೂಲಾತಿಗೆ ಕುದುರೆ ಸವಾರಿ, ಕುದುರೆ ಹೋಗ್ಲಿಕ್ಕೆ ಅಂತ ಒಂದು ಪಥ ಮಾಡಿದ್ರು, ಕುದುರೆ ಪಥ ಇದು. ಅದು ಇದರಲ್ಲಿ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿದೆ, ವೃತ್ತಪತ್ರಿಕೆಗಳಲ್ಲಿ ಈ ವಿಷಯ. ಕುದುರೆ ಸವಾರಿಗೆ ಮಾಡಿದಂಥ ಕಪ್ಪ ವಸೂಲಿ ಮಾಡಿಕೊಂಡು ಕುದುರೆಯಲ್ಲಿ ಹೋಗಲಿಕ್ಕೆ ಒಂದು ರಾಜಪಥ ಮಾಡಿದ್ವಿ. ಈಗ ಇದನ್ನು ನಾವು ವಾಹನ ಸಂಚರಿಸುವ ರಸ್ತೆಯಾಗಿ ಉಪಯೋಗಿಸ್ತಾ ಇದ್ದೇವೆ ಈಗ. ಅದರಲ್ಲಿ ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಅವರ ಒಂದು ಟನ್ ಕೆಪಾಸಿಟಿ ಅಂದರೆ ಮೋಟರೇಬಿಲಿಟಿ ಅಂದರೆ ಅದರ ಸಾಮರ್ಥ್ಯ ಬಹುಶಃ ಬಹಳ ಕಡಿಮೆ ಇದ್ದಿರ್ಬೋದು ಆ ಕಾಲದಲ್ಲಿ. ಅಂದರೆ ಬಹಳ ವಿರಳ ವಾಹನ ಸಂಚಾರ ಇತ್ತು ಅದು ಆಗ. ಈಗ ನೋಡಿ 10 ಟನ್ನು ಅಂದರೆ ಒಂದು 10 ಟನ್ ಅಂದರೆ ಒಂದು ಲಾರಿಯಲ್ಲಿ 10,000 ಕಿಲೋ ತುಂಬಿ ಪ್ಲಸ್ ವಾಹನದ ಭಾರ 6,000 5,500 ಬರ್ತದೆ. 15,000 ಕಿಲೋ ಈಗ ಅದರ ಮೇಲೆ ಹೋಗ್ತದೆ ಸದ್ಯ. ಈಗ ಅದು
169 ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಆಗಿ ಕೇವಲ ಕಡತಗಳಲ್ಲಿ ಪರಿವರ್ತನೆ ಆದದ್ದು ಹೊರತು ಅದು ಬೇರೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಲ್ಲ. ಈಗ ಅದರ ಮೇಲೆ 40 ಟನ್ನು ಅಂದ್ರೆ 40,000 ಕಿಲೋ ವಾಹನ ಭಾರ ಹೊತ್ತುಕೊಂಡು ವಾಹನ ಸಂಚಾರ ಹೋಗ್ತಾ ಇದೆ ಈಗ ಪ್ರತಿದಿನ. ನನ್ನ ಹತ್ರ ಕೇಂದ್ರ ಸರ್ಕಾರದಿಂದ ಒಂದು ರಿಪೋರ್ಟ್ ತೆಗೆದೇನೆ ನಾನು, ವಾಹನ ದಟ್ಟಣೆ ಎಷ್ಟಿದೆ ಅಂತ. ಅದಕ್ಕೆ PCU ಅಂತ ಹೇಳ್ತೇವೆ ನಾವು, ಪ್ಯಾಸೆಂಜರ್ ಕಾರ್ ಯೂನಿಟ್ ಅಂತ. ಅವರಿಗೆ ನನಗೆ 20,000 ವಾಹನ ಸಂಚಾರ ಇದೆ ಅಂತ ನನಗೊಂದು ಇದು ಕೊಟ್ಟಿದ್ದಾರೆ ವರದಿ. ಅಂದ್ರೆ 20,000 ಅಂದ್ರೆ 24 ಗಂಟೆಯಲ್ಲಿ 20,000 ವಾಹನ ಸಂಚಾರ ಅಂದ್ರೆ PCU, ಪ್ಯಾಸೆಂಜರ್ ಕಾರ್ ಯೂನಿಟ್ ಅಂತ ಅವರ ಲೆಕ್ಕಾಚಾರ, ಅದೊಂದು ಸಂಖ್ಯೆ. ಅಷ್ಟು ಹೋಗ್ತಾ ಇದೆ. ಭಾರ ಎಷ್ಟು ಹೋಗ್ಬೇಕಂತ ಕೊಟ್ಟಿಲ್ಲ ಅವರು. ನನ್ನ ಲೆಕ್ಕದಲ್ಲಿ ಈಗ ಅತಿ ಭಾರ ಹೋಗುದು, ಅತಿ ಭಾರ ಅಂದ್ರೆ 40,000 ಟನ್ ಹೋಗುದು, 40,000 ಕಿಲೋ ಹೋಗುದಂದ್ರೆ ಬಹುಶಃ ಅತಿ ಭಾರ ಅದು ತಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಸರ್, ಈಗ ಯಾವುದೇ ಬ್ರಿಡ್ಜ್ ಅಂತ ಇದ್ರು ಅದರದ್ದು ಲೈಫ್ ಸ್ಪ್ಯಾನ್ ಅಂತ ಆಗ್ಲಿ ಅದನ್ನ ಅಳೆಯೋದಕ್ಕೆ ಯಾವ್ದಾದ್ರು ಒಂದು ಸೈಂಟಿಫಿಕ್ ಟೆಕ್ನಾಲಜಿ ಇರ್ತದೆ. ಸೊ ಈ ಗುರುಪುರ ಸೇತುವೆಯ ಲೈಫ್ ಸ್ಪ್ಯಾನ್ ಅನ್ನ ಯಾರಾದ್ರೂ ಅಳೆದು ನೋಡಿದಾರ, ಇನ್ನು ಎಷ್ಟು ವರ್ಷ ಬರ್ಬೋದು ಅಂತ? ನೋಡಿ, ಬಹುಶಃ ಅದಕ್ಕೊಂದು ಸಂಸ್ಥೆ ಇರ್ಬೋದು, ಅದರ ಧಾರಣ ಸಾಮರ್ಥ್ಯವನ್ನು ಅಳೆಯುವಂಥದ್ದು ಸಂಸ್ಥೆ ಇರ್ಬೋದು, ಅದು ಸರ್ಕಾರಿ ಸಂಸ್ಥೆ ಇರ್ಬೋದು. ಅವರು ಆ ಧಾರಣ ಸಾಮರ್ಥ್ಯವನ್ನು ಅಥವಾ ಲೈಫ್ ಸ್ಪ್ಯಾನ್, ನೀವು ಹೇಳಿದಾಗೆ ಒಂದು ಬ್ರಿಡ್ಜ್ ಕಟ್ಟಿದ ಮೇಲೆ ಆ ಬ್ರಿಡ್ಜ್ ಎಷ್ಟು ವರ್ಷ ಬರಬೇಕು ಅಂತ ಅವ್ರಿಗೊಂದು ಇದಿರ್ತದೆ, ಒಂದು ಎಸ್ಟಿಮೇಟ್ ಇರ್ತದೆ. ಒಂದು 50 ವರ್ಷವೋ 70 ವರ್ಷವೋ 100 ವರ್ಷವೋ ಅಂತ. ಇದು ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ ಆ ಥರ ಕಟ್ಟಲಿಕ್ಕೆ ಇರಲಿಲ್ಲ. ಅವರು ಒಂದು ಸಣ್ಣ ಒಂದು ಸಂಪರ್ಕ ಕೊಂಡಿಯಾಗಿ ಮಾಡಿದ ಬ್ರಿಡ್ಜ್ ಇರಬೇಕಿತ್ತು. ಇದು ಗುರುಪುರ ಸಂಕ ಸೇತುವೆ, ಅದು ಫಲ್ಗುಣಿ ನದಿ ಅಂತ ಅದಕ್ಕೆ ಕಟ್ಟಿದ ಸೇತುವೆ ಇದು. ಇದನ್ನು ಈ ಬಗ್ಗೆ ನಾನು 1 ವರ್ಷದಿಂದ ಅಂದರೆ ಕಳೆದ 4 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇನೆ, ರಸ್ತೆ ಆಗಬೇಕು ಅಂತ. ಈಗ ನಾವು ರಸ್ತೆ ಆಗುವ ಇದು ಇಲ್ಲ, ಕಾಣುವುದಿಲ್ಲ. ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇದೆ ಕೆಲವರಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ. ಅವರು ಹಿಂದೆಟು ಹಾಕುವುದರಿಂದ ನಾವು ಇಲ್ಲಿ ದಿನನಿತ್ಯ ಅಪಘಾತ ಅಥವಾ ಮರಣ ಹೊಂದುವ ಪರಿಸ್ಥಿತಿ ಬಂದಿದೆ. ಇತ್ತೀಚೆಗೆ ತುಂಬ ಅಪಘಾತ ಎಲ್ಲ ಆಗಿದೆ, ನಿಮಗೆ ಗೊತ್ತಿರ್ಬೋದು. ತುಂಬ ಅಪಘಾತ ಆಗಿದೆ ದಿನನಿತ್ಯ. ನೀವು ಕೇವಲ ಮೂಡಬಿದಿರಿಂದ ಮಂಗಳೂರಿಗೆ ಹೋಗುವಾಗ ನಿಮಗೆ ಕನಿಷ್ಠ ಪಕ್ಷ 1 or 2 ಆದರೂ ವಾಹನ ಅಪಘಾತ ನಿಮ್ಮ ಕಣ್ಣಿಗೆ ಕಾಣ್ತದೆ, ಖಂಡಿತವಾಗಿ ಕಾಣ್ತದೆ. ಧಾರಣ ಸಾಮರ್ಥ್ಯವನ್ನು ಟೆಸ್ಟ್ ಮಾಡಲಿಕ್ಕೆ ಗುರುಪುರ ಸೇತುವೆಯನ್ನು ನಾನು ನಮ್ಮ ಸಂಸದರಲ್ಲಿ ಹೇಳಿದ್ದೇನೆ ಒಮ್ಮೆ. ನೋಡಿ, ಅದರ ಧಾರಣ ಸಾಮರ್ಥ್ಯ ಟೆಸ್ಟ್ ಮಾಡಬೇಕು, ಪರೀಕ್ಷೆ ಮಾಡಬೇಕು, ಇದರಲ್ಲಿ ಹೋಗ್ಬೋದಾ ಈಗ ಇಷ್ಟು ಭಾರ ಎಲ್ಲ ಅಂತ. ಅದಕ್ಕೆ ಇಲ್ಲ, ನಾನು NITK ನಮ್ಮ ಸೂರತ್ಕಲ್ನ ತಜ್ಞರಿಂದ ಅವರನ್ನು ಕರೆಸಿ ಅದರಿಂದ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಅದು ಮಾಡಿದ್ದಾರೋ ಇಲ್ಲವೋ ಅಥವಾ ಅದರ ವರದಿ ಏನಾದರೂ ಬಂದಿದೆಯಾ, ಇಷ್ಟವರೆಗೆ ಯಾರು ಅದನ್ನು ಹೊರಗೆ ಹಾಕಲಿಲ್ಲ. ಇವಾಗ ಸರ್, ಒಂದು ವೇಳೆ ನೀವು ಹೇಳಿದ್ರೆ ಇವಾಗ ಅದು ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲಿದೆ ಅಂತ, ಒಂದು ವೇಳೆ ಸೇತುವೆ ಕುಸಿದು ಬಿದ್ದರೆ ಅಥವಾ ಏನಾದರೂ ಅಲ್ಲಿ ಅಪಘಾತ ಆದ್ರೆ ನಾವಿವಾಗ ಸ್ಟೇಟ್ ಗವರ್ಮೆಂಟ್ ನ ಬಳಿ ಹೋಗ್ಬೇಕಾ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಅಂತ ದೂರ್ಬೇಕಾ? ನನಗೂ ಅದೇ ಪ್ರಶ್ನೆ. ಈಗ ನಾವು ಇಷ್ಟು ಹೋರಾಟ ಮಾಡ್ತಿದ್ದೇವೆ. ನಾನು 2-3 ಸಲ ಈ ಸ್ಥಳೀಯ ಇದು ಚಾನೆಲ್ಗಳು ಅಥವಾ ಪತ್ರಿಕೆಗಳಲ್ಲಿ ಈ ಪಾಯಿಂಟ್ ಅನ್ನೊಂದು ಪರ್ಟಿಕ್ಯುಲರ್ ಆಗಿ ಹೇಳಿದ್ದೇನೆ. ಅವಘಡ ಆಗಬಾರ್ದು ಯಾರಿಗೂ. ಅವಘಡ ನೋಡಿ, 95 ವರ್ಷದ ಸೇತುವೆ ಏನಾದರೂ ಅವಘಡ ಆಗಿ ಕೊಲ್ಯಾಪ್ಸ್ ಆಗಿ ಬಿದ್ದು ಬಿಟ್ಟರೆ ಅಂದರೆ ಅದರ ಬೀಮ್ಸ್ ಎಲ್ಲ, ನನ್ನ ಫೋಟೋಸ್ ಎಲ್ಲ ಇದೆ, ನೀವು ನೋಡಿರ್ಬೋದು, ಇತ್ತೀಚಿನ ಪತ್ರಿಕೆಗಳೆಲ್ಲ ಬಂದಿದೆ. ಆ ಫೋಟೋಸ್ ನೋಡಿದರೆ ನೀವು ಭಯಾನಕ. ನೀವು ಹಿಂದೆಟಾಗ್ತಾರೆ. ಒಂದು ಇಂಗ್ಲೀಷ್ ಪೇಪರ್ನವ್ರು ಬರೆದಿದ್ದಾರೆ, ದೇವರಿಗೆ ಕೈ ಮುಗಿದೆ ದಾಟಿ ಅಂತ ಒಂದು ಒಳ್ಳೆ ಇದು ಬರೆದಿದ್ದಾರೆ, ಹೆಡ್ಲೈನ್ ಹಾಕಿದ್ದಾರೆ. ಅವಘಡ ಆದರೆ ಜಿಲ್ಲಾಡಳಿತ ಅಥವಾ ಡೆಪ್ಯೂಟಿ ಜಿಲ್ಲಾಡಳಿತ ಅಥವಾ ನಮ್ಮ ಜನಪ್ರತಿನಿಧಿಗಳು, ಸಂಸದರು, ಮಂತ್ರಿಗಳು ಅಥವಾ ರಾಷ್ಟ್ರೀಯ ಹೆದ್ದಾರಿ ನವದೆಹಲಿಯೋ ಅಥವಾ ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ, ಕರ್ನಾಟಕ ಸರ್ಕಾರದ ಒಂದು ಉಪವಿಭಾಗ ಅಂತ ಇದೆ, ಯಾರು ಜವಾಬ್ದಾರಿ ಅಂತ ನನಗೂ ಇದು ಯಕ್ಷ ಪ್ರಶ್ನೆ ಆಗಿದೆ. ನಾನು ತುಂಬ ಸಲ ಇದನ್ನು ಎಕ್ಸ್ಪೋಸ್ ಮಾಡಿ ಕೇಳಿದ್ದೇನೆ, ಯಾರ ಹತ್ರ ಉತ್ತರ ಇಲ್ಲ. ಸರ್, ಹಾಗಿದ್ರೆ ಹಾಗೆ ಉತ್ತರ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಇವಾಗ ಒಂದು ಸೊಲ್ಯೂಷನ್ ಪ್ಲಾನ್ ಉಂಟಾ? ಇವಾಗ ನಾವು ಪ್ರೊಟೆಸ್ಟ್ ಮಾಡ್ತೇವೆ ಆಗಲಿ ಅಥವಾ ಸ್ವಲ್ಪ ಒತ್ತಡ ಹೇರುವಂತ ಕೆಲಸ ಮಾಡೋದಾದ್ರೂ ಯಾವ ರೀತಿಯಾದ ಕೆಲಸ ಆಗಬಹುದು ಅನ್ನೋದಕ್ಕೊಂದು ನಮ್ಮ ಹತ್ರ ಆಕ್ಷನ್ ಪ್ಲಾನ್ ಇದೆಯಾ? ನೋಡಿ, ನಾವು ಕಳೆದ 5 ವರ್ಷದಿಂದ ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೇನೆ. ಅಂದರೆ ನಾನು ನನ್ನನ್ನು ಹೊಗಳಿಕೊಳ್ಳುವುದಲ್ಲ, ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಕಳೆದ 5 ವರ್ಷದಿಂದ ನಾನು ಒಬ್ಬನೇ ಏಕಾಂಗಿ ಹೋರಾಟ ಮಾಡ್ತಾ ಇದ್ದೇನೆ. ಇದಕ್ಕೆ ಪೇಪರಲ್ಲಿ, ಚಾನಲಲ್ಲಿ ಪತ್ರಿಕಾಗೋಷ್ಠಿ ಎಲ್ಲ ಕೊಟ್ಟು. ಆದರೆ ಪುಣ್ಯಕ್ಕೆ ಕಳೆದ 1-2 ವರ್ಷದಿಂದ ಸ್ವಲ್ಪ ಜನರು ನನ್ನೊಟ್ಟಿಗೆ ಸೇರಿಕೊಂಡಿದ್ದಾರೆ ಈಗ. ಅಂದರೆ ಪರಿಸ್ಥಿತಿಯ ವಾಸ್ತವ ಅರ್ಥ ಆಗಿದೆ ಕೆಲವರಿಗೆ ಈಗ. ಇತ್ತೀಚೆಗಂತೂ 1-2 ತಿಂಗಳಲ್ಲಿ ನಮ್ಮ ಸೇತುವೆಯ ಫೋಟೋಸ್ ಎಲ್ಲ ನೋಡಿ ಕೆಲವರು ಆಶ್ಚರ್ಯಗೊಂಡಿದ್ದಾರೆ. ಅಂದರೆ
ಅಷ್ಟು ಭಯಭೀತರಾಗಿದ್ದಾರೆ. ಬಸ್ಸಿನಲ್ಲಿ ಪ್ರಯಾಣ ಮಾಡುವವರು ಕೂಡ ಬಹುಶಃ ಭಯಭೀತರಾಗಿದ್ದಾರೆ ಅದರ ಅಡಿಭಾಗದ ಇದನ್ನು ನೋಡಿ. ಹೌದು, ಆದರೆ ಕಂಪನ ಉಂಟಾಗ್ತದೆ ಮಧ್ಯಭಾಗದಲ್ಲಿ ಅಲ್ಲ, ಸೇತುವೆ ಮೇಲೆ. ನಾನು ನಿನ್ನೆ ಸ್ವಲ್ಪ ಹೋಗಿ ನಿಂತು ಒಂದು 3 ನಿಮಿಷ, ಜಾಸ್ತಿ ನಿಲ್ಲಿಕ್ಕೂ ಆಗುದಿಲ್ಲ. ಒಂದು ಅದರ ಗಾಳಿ, ವಾಹನದ ಗಾಳಿಗೆ ಹಾರಿ ಸೇತುವೆ ಕೆಳಗೆ ಬೀಳೋ ಪರಿಸ್ಥಿತಿ, ಅಥವಾ ಪಾದಚಾರಿಗೆ ವ್ಯವಸ್ಥೆ ಇಲ್ಲ. ಒಂದನೇದಾಗಿ ಅದರ ಬಾರ್ಡರ್ಸ್ ಎಲ್ಲ ಸೆಕ್ಯೂರಿಟಿ ಬಾರ್ಡರ್ಸ್ ಎಲ್ಲ ಇದೆ, ಅದನ್ನೆಲ್ಲ ಈ ಗುಜರಿ ಅವರು ಕಿತ್ತುಕೊಂಡು ಹೋಗಿದ್ದಾರೆ. ಅಂದರೆ ಟೋಟಲಿ ಆ ಸೇತುವೆಯನ್ನು ಕೇಳುವವರಿಲ್ಲ, ಯಾವ ಡಿಪಾರ್ಟ್ಮೆಂಟು ಕೇಳೋದಿಲ್ಲ. ನಾನು ಕಳೆದ 1 ವರ್ಷದಿಂದ ನಾವೊಂದು ಹೋರಾಟ ಸಮಿತಿ ಅಂತ ಮಾಡಿ, ನಾವೊಂದು 8-10 ಜನ ಇಲ್ಲಿಂದ ನಾವು ರಸ್ತೆ ಹೋರಾಟ ಸಮಿತಿ, ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಅಂತ ಮಾಡಿದೆ. ನಮ್ಮ ಈ ಸೇತುವೆ ಕೂಡ ಅದರಲ್ಲೇ ಬಂತು. ಒಂದು ಸಾಣೂರಿನಿಂದ ಮಂಗಳೂರುವರೆಗೆ ಒಂದು ಅಲ್ಲಲ್ಲಿ ಸ್ವಲ್ಪ ಹೋರಾಟ ಮಾಡುವಂಥ ಜನರನ್ನೆಲ್ಲ ಹಾಕಿ ಒಂದು ಕಮಿಟಿ ಮಾಡಿದ್ದೇವೆ. ಆ ಕಮಿಟಿ ಮುಖಾಂತರ ನಾವು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಒಂದು ಹೋರಾಟ ಕೂಡ ಮಾಡಿದ್ದೇವೆ, ಕೈಕಂಬದಲ್ಲಿ ಪ್ರತಿಭಟನೆ. ನೋಡಿ, ನಾನೊಂದು ಸಣ್ಣ ವಿಷಯ ಹೇಳ್ತೇನೆ, ಇದು ಕಾನೂನಾತ್ಮಕ. ನಾವು ರಸ್ತೆಯನ್ನು 1 ನಿಮಿಷ ತಡೆ ಮಾಡಬಾರ್ದು, ಅದು ಕಾನೂನಿಗೆ ವಿರೋಧ. ನಾವು ರಸ್ತೆಯನ್ನು 1 ನಿಮಿಷ ತಡೆ ಮಾಡಿದರೆ ಅದು ರಸ್ತೆಯನ್ನು ರೋಕು ಮಾಡ್ತಿದ್ರೆ ಅದು ಕಾನೂನಿಗೆ ವಿರೋಧ. ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬಹುದು. ನೀವು ಪ್ರತಿಭಟನೆ ಮಾಡುವಂತಿಲ್ಲ. ರಸ್ತೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟವರು ಕಿರುಕುಳ ಅಂತ ಹೇಳಿ ನಮ್ಮ ಮೇಲೆ ಕೇಸ್ ಜಡಿಬಹುದು. ಇದೇ ಗುರುಪುರ ಸೇತುವೆಯಲ್ಲಿ 20ರಿಂದ 30 ನಿಮಿಷ ತಡೆ ಆದ್ರೆ ಯಾರ ಮೇಲೆ ಆಕ್ಷನ್ ತಗೊಳ್ಬೇಕು? ವಿಚಾರ ಅರ್ಥ ಆಯ್ತಲ್ಲ? ನಾವು ತಡೆ ಮಾಡಿದ್ರೆ ನಮ್ಮ ಮೇಲೆ ಆಕ್ಷನ್ ತಗೊಳ್ತದೆ ಸರ್ಕಾರ. ಇದು ಸರ್ಕಾರದ ತಪ್ಪಿಂದ ಅರ್ಧ ಗಂಟೆಯಲ್ಲಿ ಬ್ಲಾಕ್ ಆಗ್ತದೆ. ನಿಮ್ಗೆ ಆಂಬುಲೆನ್ಸ್ ಹೋಗ್ಲಿಕ್ಕೆ ಆಗುದಿಲ್ಲ, ತುರ್ತು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ವಿದ್ಯಾರ್ಥಿಗಳಿಗೆ ಕ್ಲಾಸ್ಗೆ ಕಾಲೇಜಿಗೆ ಅಟೆಂಡ್ ಆಗುದಿಲ್ಲ, ಅಥವಾ ಉದ್ಯೋಗಾರ್ಥಿಗಳಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾವುದೇ ಇರಲಿ, ಅಂತೂ 20ರಿಂದ 30 ನಿಮಿಷ ಆ ಸೇತುವೆಯಿಂದಾಗಿ ವಿಳಂಬ ಆದ್ರೆ ಯಾರ ಮೇಲೆ ಆಕ್ಷನ್ ತಗೊಳ್ಬೇಕು? ಇದಕ್ಕೆ ಯಾರು ಮಾತಾಡೋದಿಲ್ಲ. ಮೊನ್ನೆ ಪೇಪರಲ್ಲಿ ನೋಡಿದೆ ನಾನು, ನ್ಯಾಯಾಧೀಶರೇ ಮಾರ್ಗಕ್ಕೆ ಇಳಿದು ಹೆಲ್ಮೆಟ್ ಇಲ್ಲದವರ ಮೇಲೆ ಕೇಸ್ ಹಾಕ್ತಿದ್ದಂತೆ. ಅವರು ಸ್ವಲ್ಪ ಮುಂದೆ ಹೋಗಿ ಈ ರಸ್ತೆ ಚೆನ್ನಾಗಿಲ್ಲ ಅಂತ ಅವರ ಮೇಲೂ ಕೇಸ್ ಹಾಕಿದ್ರೆ ಒಳ್ಳೇದಿತ್ತು. ನೋಡಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇಂಥದ್ದೆಲ್ಲ ಇದೆ. ಇವಾಗ ಆಕ್ಚುಲಿ ಅದು ಮೂಡುಬಿದ್ರೆ ಮಂಗಳೂರು ಅಂತಂದ್ರೆ ಅದೊಂದು ಪ್ರಾಮಿನೆಂಟ್ ನರ್ವ್, ಅದು ಕೋಸ್ಟಲ್ ಕರ್ನಾಟಕ. ಸೊ ಆ ಪೂರ್ತಿ ರಸ್ತೆ ಆಕ್ಚುಲಿ ಒಂದು ದುರ್ಸ್ಥಿತಿಯಲ್ಲಿ ಇದೆ ಅಂತ ಕೂಡ ಯಾರು ಕೂಡ ಎಷ್ಟು ವರ್ಷದಿಂದ ಆಕ್ಚುಲಿ ಅದು ಅದೇ ಪರಿಸ್ಥಿತಿಯಲ್ಲಿದೆ ಸರ್? ಇದು ಅದೇ ಹೇಳಿದಲ್ಲ, 95 ವರ್ಷದ ಹಳೆ ಸೇತುವೆ. ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಅಂತ ಡಿಕ್ಲೇರ್ ಮಾಡಿ 10 ವರ್ಷ ಆಯ್ತು ನನಗೆ ತಿಳಿದ ಹಾಗೆ. ಇದೇ ಪರಿಸ್ಥಿತಿಯಲ್ಲಿದೆ ನೋಡಿ. ಪ್ರತಿ ವರ್ಷ ಪ್ರಾಕ್ಟಿಕಲ್ ಆಗಿ ಹೇಳ್ತೇನೆ ನಾನು, ಪ್ರತಿ ವರ್ಷ ನಿಮ್ಮ ರಸ್ತೆ ಒಂದು 6 ಇಂಚು ಸಣ್ಣದಾಗುದೇ ಹೊರತು ಅದು ದೊಡ್ಡದಾಗುದಿಲ್ಲ. ಇವರು ಅದಕ್ಕೆ ಬೇಕಾದ ಡೆವಲಪ್ಮೆಂಟ್ ಅಥವಾ ವೈಡ್ನಿಂಗ್ಗೆ ಯಾವುದೇ ಪ್ರಪೋಸಲ್ ಕಳಿಸುವುದಿಲ್ಲ. ಕಳಿಸಿದ್ದೇವೆ ಅಂತ ಈ ಜನಪ್ರತಿನಿಧಿಗಳ ಪೊಳ್ಳು ಭರವಸೆ ಎಲ್ಲ ಇದೆ ಬಿಡಿ, ಅದೆಲ್ಲ ಮಾಮೂಲಿ ನಮ್ಮ ಇದ್ದದೆ. ಅದು ಡೆವಲಪ್ಮೆಂಟ್ಗೆ ಯಾರು ಮನಸ್ಸು ಮಾಡಲಿಲ್ಲ. ನಾವು ಇದಕ್ಕಾಗಿ ಅದೇ ಹೋರಾಟ ಅದಕ್ಕಾಗಿಯೇ ಮಾಡಿದ್ದು. ನಾವು ಪ್ರತಿ ವರ್ಷ ಒಂದೊಂದು 6 ಇಂಚು ರಸ್ತೆ ಸಣ್ಣದಾಗುದು ಹೊರತು ದೊಡ್ಡದಾಗುವುದಿಲ್ಲ. ನೋಡಿ, ಪ್ರತಿ ವರ್ಷ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದೆ. ನಮ್ಮಲ್ಲಿ ನಿನ್ನೆ ಒಂದು ಪೇಪರ್ಲಿ ಸಂಖ್ಯಾಶಾಸ್ತ್ರ ಇತ್ತು, ಮಂಗಳೂರು ನಗರದಲ್ಲಿ ಎಷ್ಟು ವಾಹನ ಅಪಘಾತ ಇಷ್ಟು ಆಗಿದೆ ಅಂತ. ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆ. ಅಂದರೆ ವಾಹನ ದಟ್ಟಣೆ ಕೂಡ ಹೆಚ್ಚಾಗಿದೆ. ವಾಹನ ಎಷ್ಟು ನೋಡಿ, ನಮಗೆ ಇದು ಮೂಲಭೂತ ಸೌಕರ್ಯ. ವಾಹನ ದಟ್ಟಣೆ ಹೆಚ್ಚಾದ ಹಾಗೆ ರಸ್ತೆಯನ್ನು ಕೂಡ ಡೆವಲಪ್ಮೆಂಟ್ ಮಾಡಿ ಕೊಡಬೇಕು, ಇದು ಅವರ ಕರ್ತವ್ಯ. ಅದು ಮಾಡೋದಿಲ್ಲ ಅವರು. ಹೌದು ನೋಡಿ, ಒಂದು 8 ಸರ್ಕಾರಿ ಬಸ್ಸು ಮಂಗಳೂರಿನಿಂದ ಕಾರ್ಕಳಕ್ಕೆ ಈಗ ಪರವಾನಗಿ ಸಿಕ್ಕಿದೆ. ಅದು ಖಾಸಗಿಯವರ ಸ್ವಲ್ಪ ಒತ್ತಡ ಅಲ್ಲ, ಅವರು ಕಾನೂನಾತ್ಮಕ ವಿಷಯದಲ್ಲಿ ಈಗ ಬಹುಶಃ ಅದು ಜನವರಿಗೆ ಬರಬೇಕಿತ್ತು. ಕಾನೂನಾತ್ಮಕ ವಿಷಯದಲ್ಲಿ ಅದು ಈಗ ಸ್ವಲ್ಪ ನಿಂತಿದೆ. ಆ ನಂತರವೇ ಈ ಗುರುಪುರ ಸೇತುವೆ ಅದು ಸ್ವಲ್ಪ ಬೆಳಕಿಗೆ ಬಂದದ್ದು. ಈ ಖಾಸಗಿ ಬಸ್ಸಿನವರು ಈ ಸೇತುವೆಯನ್ನೇ ಇಟ್ಟುಕೊಂಡು ಅದನ್ನೇ ಒಂದು ಪಾಯಿಂಟ್ ಮಾಡಿಕೊಂಡು ಈ ಸೇತುವೆ ಮೇಲೆ ವಾಹನ ಸಂಚಾರ ನಿಜವಾಗಿಯೂ ಅದು ನಿಜ ವಿಷಯ. ಅದು ಕೂಡ ನೋಡಿ, ಈಗಾಗಲೇ ನಮಗೆ ಪಾದಚಾರಿಗಳಿಗೆ ಅಥವಾ ಸಣ್ಣ ವಾಹನಗಳಿಗೆ ದ್ವಿಚಕ್ರ, ನೀವು ನೋಡಿರ್ಬೋದು, ದ್ವಿಚಕ್ರ ವಾಹನ ಅಂದರೆ ದೊಡ್ಡ ವಾಹನದವರು ಅದು ಕ್ಯಾರಿ ಮಾಡೋದಿಲ್ಲ. ಈ ಬಹುಶಃ ಹೊರದೇಶದಲ್ಲಿ ಎಲ್ಲ ಎಡಭಾಗದಲ್ಲಿ ಇದು ಟ್ರಾಫಿಕ್ ಇರ್ತದೆ ನೋಡಿ, ಅದೇ ತರ ಎದುರಿಂದ ಬರ್ತಾರೆ ನಮ್ಮಿಂದ, ಇದೇ ತರ ಅಪಘಾತ ಆಗುದು ನೋಡಿ. ಹಾಗಿದ್ರೆ ನೀವು ಹೇಳುವ ಪ್ರಕಾರ ಖಾಸಗಿ ಬಸ್ನವರು ಸ್ವಲ್ಪ ಮನಸ್ಸು ಮಾಡಿ ಲಾಬಿಂಗ್ ಮಾಡಿದ್ರೆ ಇದು ಕೆಲಸ ಆಗ್ಬೋದು ಅಂತ ಅನ್ಸುತ್ತೆ ನನಗೆ. ಇಲ್ಲ, ಅವರು ಖಾಸಗಿ ಬಸ್ಸಿನವರಿಗೆ ಕೂಡ ತುಂಬಾ ಒತ್ತಡ ಇದೆ. ಅವರು ಕೂಡ ಇದಕ್ಕೆ ನಮ್ಗೆ ಹೋರಾಟಕ್ಕೆ ಸ್ವಲ್ಪ ಬೆಂಬಲ ಕೊಟ್ರೆ ಇದನ್ನು ಸ್ವಲ್ಪ ಗಟ್ಟಿ ಮಾಡ್ಬೋದು, ಅಥವಾ ನಮ್ಗೆ ನಮ್ಮ ಮೂಲಭೂತ ಸೌಕರ್ಯವನ್ನು ಕೇಳ್ಬೋದು ಸರ್ಕಾರದ ಹತ್ರ.
ಇದು ಖಾಸಗಿ ಬಸ್, ಖಾಸಗಿ ಅಲ್ಲ. ಈಗ ಜನಸಾಮಾನ್ಯರು ಪ್ರಜಾಪ್ರಭುತ್ವದಲ್ಲಿ ಆ್ಯಕ್ಚುಲಿ ಜನರು ಹೋರಾಟ ಮಾಡಿದರೆ ಯಾರು ಇದಕ್ಕೆ ವಿರೋಧ ಅಲ್ಲ, ಎದುರಲ್ಲ. ನಾನು ಮಾಡಿ ನೋಡಿದ್ದೇನೆ. ಮಿಜಾರ್ ಅಂತ ಜಾಗದಲ್ಲಿ ಒಂದು 2013ರಲ್ಲಿ ಒಂದು ಸಣ್ಣ ಸೇತುವೆ, 100 ವರ್ಷದ ಸೇತುವೆ ಕುಸಿದು ಬಿತ್ತು. ಅಪಘಾತ ಆಗಲಿಲ್ಲ ಏನು. ಕುಸಿ ಬಿದ್ದ ತಕ್ಷಣ ನಾನು ಪತ್ರಿಕೆಗೆ ಅಥವಾ TV ಅವರಿಗೆ ತಿಳಿಸಿದೆ. ಅವರು ತಕ್ಷಣ ಬಂದು ಆ ಮೂಡುಬಿದಿರೆ ತಹಸೀಲ್ದಾರ್ನೆಲ್ಲ ಕರೆದು ಆ ರಸ್ತೆಯನ್ನೇ ಬಂದ್ ಮಾಡಿ 3 ತಿಂಗಳು ಅದನ್ನು ಬಂದ್ ಮಾಡಿ ಮತ್ತೆ ಒಂದು ನೋಟಿಫಿಕೇಶನ್ ಹಾಕಿದರು. ಈ ರಸ್ತೆ ಇನ್ನೂ ಸದ್ಯಕ್ಕೆ ಓಪನ್ ಆಗುವುದಿಲ್ಲ. ನನ್ನ ಹತ್ರ ಪತ್ರ ಬಂದಿದೆ ನನಗೆ. ನಾನು ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಪತ್ರ ಬರೆದಿದ್ದೇನೆ, ರಸ್ತೆ ವಿಭಾಗಕ್ಕೆ. ಅವರು ಹೇಳಿದ್ದಾರೆ ಈಗ ರಸ್ತೆಯನ್ನು ವೈಡನಿಂಗ್ ಮಾಡೋ ಪ್ರಾಜೆಕ್ಟ್ ಇದೆ ನಮ್ಮದು, ಸದ್ಯ ಆ ಸೇತುವೆಯನ್ನು ನಾವು ರಿಪೇರಿ ಮಾಡೋದಿಲ್ಲ ಅಂತ. ನಾವು ಊರಿನ ಜನರು ಯಾವುದೇ ಪಕ್ಷ ಭೇದ ಇಲ್ಲದೆ, ಎಲ್ಲ ಜಾತಿ ಮತ ಭೇದ ಇಲ್ಲದೆ ನಾವು ಒಂದು ಹೋರಾಟ ಮಾಡಿದೆ ಆ ದಿನ 2013ರಲ್ಲಿ. ನಾವು ರಸ್ತೆಗೆ ಸೇತುವೆ ಮಾಡದೆ ಬಿಡುವುದಿಲ್ಲ ಅಂತ ಎಲ್ಲ ಅಧಿಕಾರಿಗಳು ಮಣಿದು ಕಡೆಗೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ 1,60,00,000 ಬಿಡುಗಡೆ ಆಗಿ 3 ತಿಂಗಳಲ್ಲಿ ಸೇತುವೆ ಆಗಿದೆ. ಆ ಸೇತುವೆಯನ್ನು ಈಗ ನೋಡ್ಬೋದು. ಈಗ 2013ರಲ್ಲಿ ಆದದ್ದು. ಅದು ಆಗ್ತದೆ, ಆಗುದಿಲ್ಲ ಅಂತಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರೆಲ್ಲ ಒಟ್ಟಾಗಬೇಕು. ಜನ ಬಹುಶಃ ಈಗ ಸ್ವಲ್ಪ ತಂತ್ರಜ್ಞಾನದಿಂದಾಗಿ ಜನ ವೇಗ ಇದ್ದಾರೆ, ಎಲ್ಲ ವಿಷಯದಲ್ಲಿ ಇದ್ದಾರೆ. ಈ ಕೆಲವು ವಿಷಯದಲ್ಲಿ ಜನರು ವೇಗ ಇಲ್ಲ, ಬರುವುದಿಲ್ಲ. ನಾವು ಒಂದು ಪ್ರತಿಭಟನೆ ಕೂಡ ಮಾಡಿದ್ದೆವು ಡಿಸೆಂಬರ್ 4 ತಾರೀಕಿಗೆ ಕೈಕಂಬ ಎಂಬ ಜಾಗದಲ್ಲಿ. ಈ ರಸ್ತೆ ವಿಷಯದಲ್ಲಿ ಒಂದು 500-600 ಜನ ಸೇರಿದರು. ಹೆಚ್ಚಿನ ಜನರು, ಕೆಲವರು ನಮಗೆ ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ, ಮತ್ತೆ ದೂರದಲ್ಲಿ ನಿಂತು ನೋಡೋದು, ಮತ್ತೆ ಕೆಲವರು ನಾವು ಏನು ಹೇಳ್ತೇವೆ ಚಂದ ನೋಡೋದು ನಮ್ದು ಅಂತ. ನಾವು ಯಾರು ನಮ್ಮ ಲಾಭಕ್ಕಾಗಿ ಮಾಡೋದಲ್ಲ ಇದೆಲ್ಲ. ಸರ್, ಫೈನಲಿ ಒಂದು ಕ್ಲಿಯರ್ ಕಾಂಟ್ರಾಸ್ಟ್ ತರಲಿಕ್ಕೆ, ಇವಾಗ ಇದೆ ಮಂಗಳೂರು ಟು ಮೂಡುಬಿದ್ರೆ ಆಸ್ ಅಪೋಸ್ ಟು ಮಂಗಳೂರು ಟು ಪಡುಬಿದ್ರಿ, ತುಂಬಾ ಡಿಫ್ರೆನ್ಸ್ ಇದೆ ಆ ರಸ್ತೆಗೆ. ಸೊ ಒಂದು ಕ್ಲಿಯರ್ ಕಟ್ ಡಿಫ್ರೆನ್ಸ್ ತರಲಿಕ್ಕೆ ನಿಮ್ಮ ಹತ್ರ ಆಕ್ಸಿಡೆಂಟ್ ಸ್ಟಾಟಿಸ್ಟಿಕ್ಸ್ ಏನಾದರೂ ಇದೆಯಾ ಸರ್? ಈಗ ಸದ್ಯ ನನ್ನ ಹತ್ರ ಆಕ್ಸಿಡೆಂಟ್ ಸ್ಟಾಟಿಸ್ಟಿಕ್ಸ್ ಇಲ್ಲ. ಬೇಕಿದ್ರೆ ಅದು ಕೊಡ್ಬೋದು. ನಮ್ಮ ಈ ರಸ್ತೆ ಮೂಡುಬಿದ್ರಿಯಿಂದ ಮಂಗಳೂರುವರೆಗೆ ಬರ್ತದಲ್ಲ, ಆ ಪೊಲೀಸ್ ಲಿಮಿಟಲ್ಲಿ ಅವ್ರ ಹತ್ರ ಮಾಹಿತಿ ಹಕ್ಕಲ್ಲಿ ಕೇಳಿದ್ರೆ ಆ ಪೊಲೀಸ್ ಸ್ಟೇಷನಿಂದ ಈ ವರ್ಷದಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ ಅಂತ ಮಾಹಿತಿ ಬರೆದ್ರೆ ಅವರು ಕೊಡ್ತಾರೆ ನಮಗೆ. ಅಥವಾ ನಮ್ಮ ಜಿಲ್ಲಾ ಕೇಂದ್ರ, ಪೊಲೀಸ್ ಕೇಂದ್ರ, ಅಲ್ಲಿ ಮಾಹಿತಿಯಲ್ಲಿ ಕೇಳಿದ್ರೆ ಅವ್ರು ಕೊಡ್ತಾರೆ. ನಾವು ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಇಟ್ಕೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಮಗೆ ಈಗ ಓವರಾಲ್ ಆಗಿ ಗೊತ್ತುಂಟು, ಈ ಸಂಖ್ಯಾಶಾಸ್ತ್ರ ನೋಡ್ಬೇಕಂತ ಇಲ್ಲ, ನಮಗೆ ದಿನನಿತ್ಯ ಆಕ್ಸಿಡೆಂಟ್ ಆಗ್ತಾ ಉಂಟು. ಅದರಿಂದಾಗಿ ನಮಗೆ ಇದು ಖಂಡಿತ ಇದು ಅಗತ್ಯ ಅಂತ ಇದೆ ಅಂತ ಅನಿಸ್ತದೆ. ಎಲ್ಲ ಕ್ಷೇತ್ರಗಳಲ್ಲೂ ಬದ್ಧರಾಗಿ ಕಾರ್ಯನಿರ್ವಹಿಸುವಂತಹ ಮಂಗಳೂರು ಕರಾವಳಿ ಕರ್ನಾಟಕದ ಜನತೆ ಇಷ್ಟು ದೊಡ್ಡ ತೊಂದರೆ ನಮ್ಮ ಮುಂದೆ ಇದ್ರೂ ಕೂಡ ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದೇವೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಅದರ ಜೊತೆಗೆ ಕೂಡ ಈ ಒಂದು ಕಾರ್ಯ ನಿರ್ವಹಿಸಬೇಕಾದ್ರೆ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಕೆಲಸ ಮಾಡಬೇಕಾ, ಸ್ಟೇಟ್ ಗವರ್ಮೆಂಟ್ ಕೆಲಸ ಮಾಡಬೇಕಾ, ನಮ್ಮ ನೇರ ಪ್ರತಿನಿಧಿಗಳು ಕೆಲಸ ಮಾಡಬೇಕಾ, ಅಥವಾ ಕಡೆಗೆ ನಾವೇ ಇದರ ಬಗ್ಗೆ ಏನಾದರೂ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮ ಜೊತೆ ಇದೆ. ಆದ್ರೆ ಏನೇ ದುರಂತ ನಡೆಯುವುದಕ್ಕಿಂತ ಮುಂಚೆ ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇದರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ತಾರೆ ಅನ್ನುವಂಥ ಬಹಳ ದೊಡ್ಡ ನಿರೀಕ್ಷೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ.